ಸಮಿತ್ ಅವರ ಟಾರ್ಗೆಟ್ ಅಲ್ಲ, ಉಮನಾಥ್ ಕೋಟ್ಯಾನವರ ಟಾರ್ಗೆಟ್. ಹಿಂದೂ ಸಂಘಟನೆಯ ಪ್ರತಿಯೊಬ್ಬ ಸಮಿತಿ ರಾಜ್ಯದಲ್ಲಿ ಯಾರೇ ಅನ್ಯಾಯಕ್ಕೆ ಒಳಗಾದರೆ, ಅವನಿಗೆ ತೊಂದರೆ ಆದರೆ ಅವರಿಗೆ ರಕ್ಷಣೆ ಕೊಡಲಿಕ್ಕೆ ನಾವು ಯಾವಾಗಲೂ ತಯಾರಿದ್ದೇವೆ. ಅಲ್ಲಿ ತಪ್ಪು ಮಾಡಿದವ ಯಾರು ಅಂತ ಕೇಳಿದರೆ ಅರೆಸ್ಟ್ ಆದವ ಸಮಿತ್ ಅವರ ಟಾರ್ಗೆಟ್ ಅಲ್ಲ, ಉಮನಾಥ್ ಕೋಟ್ಯಾನವರ ಟಾರ್ಗೆಟ್. ಉಮನಾಥ್ ಕೋಟ್ಯಾನ್ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಹೆಸರಿದೆ, ಅವರ ಹೆಸರನ್ನು ಕೆಡಿಸಬೇಕು, ಅವರನ್ನು ಇಲ್ಲಿ ನೇರವಾಗಿ ಬನ್ನಿ, ರಾಜಕೀಯದಲ್ಲಿ ಏನಿದ್ರು ನೇರವಾಗಿ ಬನ್ನಿ. ನಿಮ್ಮ ಪಾರ್ಟಿ ಇದೆ, ನನ್ನ ಪಾರ್ಟಿ ಇದೆ, ನನ್ನ ಕಾರ್ಯಕರ್ತರಿದ್ದಾರೆ, ನಿಮ್ಮ ಕಾರ್ಯಕರ್ತರು, ನೇರವಾಗಿ ನಾವು ಹೋರಾಟ ಮಾಡುವ. ಅದು ಬಿಟ್ಟು ಹಿಂಬಾಗಿಲಿನಿಂದ ಬಂದು ಹೇಗೋ ನಮ್ಮನ್ನು ಓಡಿಸಬೇಕು ಅಂತ ನೀವು ನೋಡಿದರೆ ಖಂಡಿತವಾಗಿ ಅದು ನಮ್ಮ ಕ್ಷೇತ್ರದ ಜನತೆ ಅದನ್ನು ಒಪ್ಪುವುದಿಲ್ಲ. ಅವರಿಗೆ ಸರಿಯಾಗಿ ಉಮನಾಥ್ ಕೋಟ್ಯಾನ್ ಏನು ಅಂತ ಗೊತ್ತಿದೆ. ಹಿಂದೂ ಸಂಘಟನೆಯ ಪ್ರತಿಯೊಬ್ಬ ಸಮಿತಿ ರಾಜ್ಯದಲ್ಲಿ ಯಾರೇ ಅನ್ಯಾಯಕ್ಕೆ ಒಳಗಾದರೆ, ಅವನಿಗೆ ತೊಂದರೆ ಆದರೆ ಅವರಿಗೆ ರಕ್ಷಣೆ ಕೊಡಲಿಕ್ಕೆ ನಾವು ಯಾವಾಗಲೂ ತಯಾರಿದ್ದೇವೆ. ಅವತ್ತು ಅವನ ತಪ್ಪಿರಲಿಲ್ಲ, ಅವನನ್ನು ಬಿಡಿಸಿ ಲಾಯರ್ ಜಾಮೀನು ಆದ ಮೇಲೆ ನಾವು ಕರ್ಕೊಂಡು ಬಂದಿದ್ದೆ. ಏನು ಸ್ಟೇಷನ್ನಿಂದ ಹೊಡೆದು ಆರೋಪಿ ಅಂತ ಹೇಳಿಕೊಂಡು ನಾನು ಹೇಳ್ಕೊಂಡು ಬರಲಿಲ್ಲ. ಜಾಮೀನಾದ ಮೇಲೆ ಕಾನೂನು ಪ್ರಕಾರ ನಾನು ಕರ್ಕೊಂಡು ಬಂದಿದ್ದೇನೆ. ಕಾನೂನನ್ನು ಉಲ್ಲಂಘನೆ ಎಲ್ಲಿಯೂ ಮಾಡಲಿಲ್ಲ. ಅಲ್ಲ, ಲಾಯರ್ ಮತ್ತು ನಾನು ಜಾಮೀನನ್ನು ಹಿಡ್ಕೊಂಡು ಹೋಗಿ ಕರ್ಕೊಂಡು ಬಂದದ್ದು. ಸ್ವಾಮಿ, ಜಾಮೀನನ್ನು ಹಿಡ್ಕೊಂಡು ಹೋಗಿ ಕರ್ಕೊಂಡು ಬಂದದ್ದು. ಯಾವತ್ತು ನಾನು ಒಬ್ಬ ಅಪರಾಧಿಯನ್ನು ಹೋಗಿ ಬಾಕಿಯವರ ರೀತಿಯಲ್ಲಿ ಕಾಲರ್ ಹಿಡಿದು ಅಥವಾ ಎಳ್ಕೊಂಡು ಬರುವಂಥ ಒಂದು ಮನಸ್ಸಿನ ಜನ ನಾನಲ್ಲ. ಅವತ್ತು ಸಮಿತಿ ರಾಜ್ಯಕ್ಕೆ ಹಿಂದೂ ಸಂಘಟನೆಯ ಕಾರ್ಯಕರ್ತ, ಸಂಘಟನೆಯಿಂದ ಏನೋ ತೊಂದರೆ ಆಯಿತು ಅಂತ ಕರ್ಕೊಂಡು ಹೋಗಿದ್ದಾರೆ, ಜಾಮೀನು ತೆಗೆದುಕೊಂಡು ಅವನು ಬಿಡಿಸಿಕೊಂಡು ಬಂದೇನೆ. ವೈಯಕ್ತಿಕವಾಗಿ ನನ್ನ BJPಯ ಕಾರ್ಯಕರ್ತ ಇರ್ಬೋದು, ಸಂಘಟನೆಯ ಕಾರ್ಯಕರ್ತ ತಪ್ಪು ಮಾಡಿದರೆ ತಪ್ಪೇ, ಅದನ್ನು ನಾನು ಕ್ಷಮಿಸಲಿಕ್ಕೆ ತಯಾರೇ ಇಲ್ಲ.